ಸೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಮುಖ್ಯಮಂತ್ರಿ ಬೊಮ್ಮಾಯಿ ಸರ್ಕಾರ ಲಾಕ್ಡೌನ್ ಪನ್ಪುನ ಬ್ರಹ್ಮಾಸ್ತ್ರ ಗಳಿಸಿದ ಜನಪ್ರಿಯ ನಂಬಿಕೆ ಪೊಟ್ಟು ಆಪನಂಚ ಮಲ್ತದಂಡು ಕುಡ್ಲಾಡು ಸಿಪಿಐಎಂ ಪಕ್ಷದ ಪ್ರತಿಭಟನೆ ಮುನಿರ್ ಕಾಟಿಪಳ್ಳ. ಬೆದರದ ಸ್ವರಾಜ್ಯ ಮೈದಾನ ನಡೆತೊಂದು ದೇಶದ 81ನೇ ವಿಶ್ವವಿದ್ಯಾನಿಲಯ ಮಟ್ಟದ ಅಥ್ಲೆಟಿಕ್ ಗೊಬ್ಬುದ ಕೂಟೋಡು ಕುಡ್ಲ ವಿಶ್ವವಿದ್ಯಾನಿಲಯದ ಸಾಧನೆ 3ನೇ ದಿನದ ಕೇರ್ಡ್ ಆಜಿ ಹೊಸ ಕೂಟ ದಾಖಲೆ. ಸರ್ಕಾರದ ಸ್ಥಳೀಯ ಸಂಸ್ಥೆಗಳ ಕಾರ್ಯಕ್ರಮಗಳು ಜನಕ್ಲೆಗ್ ಮುಟ್ಟು ಜಿಂಡಲ ಸಂಘ ಸಂಸ್ಥೆಲು ಅಂಚಿನ ಕಾರ್ಯಕ್ರಮ ಮಲ್ಪನ ಪೆರ್ಮೆದ ಸಂಗತಿ ಕುಡ್ಲ ಚಿಲಿಂಬಿಗುಡ್ಡದ ಶ್ರೀ ರಾಮಾಂಜನೇಯ ಯುವಕ ಮಂಡಲದ ಧಾರ್ಮಿಕ ಲೀಸಡ್ ಮೇಯರ್ ಪ್ರೇಮಾನಂದ ಶೆಟ್ಟಿ. ಕುಡ್ಲ ಬಿದ್ರ ಕಾರಲದ ರಾಜಮಾರ್ಗ ಅಭಿವೃದ್ಧಿಗೆ ಜಾಗೆ ಕಳೆವನ್ನಕ್ಲಿಗೆ ಜಿಲ್ಲೆದ ಸಂಸದರು ಪಂಡನಂಚ ಗೋಣಿಡು ತುಂಬೊಂದು ಪೋಪನಾಥ್ ಕಾಸು ಬುಡ್ಚಿ ನ್ಯಾಯವಾಯಿನ ಪರಿಹಾರ ಕೋರ್ಲೆ ಕುಡ್ಲಾಡು ಹೋರಾಟ ಸಮಿತಿ ಗುರುಕಾರ್ತಿ ಮರಿಯಮ್ಮ ಥೋಮಸ್. ವಾರ್ತೆದವರ ಮುಖ್ಯಮಂತ್ರಿ ಬೊಮ್ಮಾಯಿ ಸರ್ಕಾರ ಲಾಕ್ಡೌನ್ ಪನ್ಪುನ ಬ್ರಹ್ಮಾಸ್ತ್ರ ಗಳಿಸಿದ ಜನಗಳ ನಂಬಿಕೆ ಪೊಟ್ಟು ಅಂಪುಣಂಚ ಮಲ್ತದನೆಂದೆ ಡಿವೈಎಫ್ಐ ರಾಜ್ಯ ಗುರುಕಾರ್ಯರು ಮುನೀರ್ ಕಾಟಿಪಳ್ಳ ಪಂದೇರು. ವಾರ ಅಕೇರಿದ ಕರ್ಫ್ಯೂಗೂ ವಿರೋಧ ತೋಜಾದ ಕುಡ್ಲಾಡು ಶುಕ್ರವಾರ ಸಿಪಿಐಎಂ ಪಕ್ಷ ನಡಪಾಯಿನ ಪ್ರತಿಭಟನೆ ಪಾತೇರಿಯರು. ದಿನೋಡು ದಿನ ಹೆಚ್ಚೊಂದು ಪುನಃ ಕೊರೋನಾ ಸೀಕಿನ ಪತ್ರ ದೀಪನ ಕಾರಣ ಕೊಡದು ರಾಜ್ಯ ಸರ್ಕಾರ ವಾರ ಅಕ್ಕೇರಿದ ಕರ್ಫ್ಯೂ ಪಾಡ್ದಿತ್ತಿದೆ. ಸರ್ಕಾರದ ಆದೇಶಗೂ ವಿರೋಧ ತೋಜಾದು ಶುಕ್ರವಾರ ಕುಡ್ಲದ ಕ್ಲಾಕ್ ಟವರ್ ಕೈತಲು ಸಿಪಿಐಎಂ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಪ್ರತಿಭಟನಾ ಪ್ರದರ್ಶನ ನಡಪಾಂಡು. ಬಿಜೆಪಿ ಸರ್ಕಾರದ ವೈಫಲ್ಯಗಳ ಮುಚ್ಚಿ ಹಾಕಲು ನಿರ್ಬಂಧಗಳು, ಕೋವಿಡ್ ರೋಗದ ಹೆಸರನ್ನು ಹೇಳಿ ದುಡಿಯುವ ವರ್ಗಕ್ಕೆ ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾದ ಕಾನೂನುಗಳ ಜಾರಿ ಮಾಡಲು ಕೋವಿಡ್ ರೋಗದ ಕಾರಣ ಬೇಕು. ಸರ್ಕಾರದ ಮಿತಿ ಏವರ ತೋಜಾದು ಡಿವೈಎಫ್ಐ ರಾಜ್ಯ ಗುರುಕಾರ್ಯರು ಮುನೀರ್ ಕಾಟಿಪಳ್ಳ ಪಾತಿರ್ದು. ಮುಖ್ಯಮಂತ್ರಿ ಬೊಮ್ಮಾಯಿ ಸರ್ಕಾರ ಲಾಕ್ಡೌನ್ ಪನ್ಪುನ ಬ್ರಹ್ಮಾಸ್ತ್ರ ಗಳಿಸಿದು ಜನಕ್ಲಿನ ನಂಬಿಕೆಯನ್ನು ಪೊಟ್ಟು ಆಪನಾಂಚ ಮಲ್ತದಂಡೆ ಬೆನ್ಪುನ ವರ್ಗದ ಜನ ಐತೆ ಸರ್ಕಾರಗೂ ನೆರವೊಂದುಲ್ಲೇರು. ಬಹುರಾಷ್ಟ್ರೀಯ ಕಂಪನಿಲೆಡು ಬೆನ್ಪುನಕ್ಲೆಗೆ ವಾರವು ಶನಿವಾರ ಬುಕ್ಕ ಐತಾರ ರಜೆ ಉಂಡು ಅಂಡ ಬೆಂದು ತಿನ್ಪುನ ಕಾರ್ಮಿಕರಿಗೆ ಶನಿವಾರ ಸಂಬಳ ತಿಕ್ಕುನ ದಿನ. ಬಿಜೆಪಿ ಸರ್ಕಾರಗೂ ಜನಸಾಮಾನ್ಯರನ್ನ ಬೇನೆ ಗೊತ್ತಾಪುಜಿಂದು ಏವರೋಡು ಪಾತೇರಿಯರು. ಬಿಜೆಪಿ ಪಕ್ಷದ ಉಸಿರಾಟವನ್ನು ಸರಾಗಗೊಳಿಸಲಿಕ್ಕೆ ಬೇಕಾಗಿ ಜನರ ಉಸಿರಾಟವನ್ನು ಇವತ್ತು ನಿರ್ಬಂಧದ ಮೂಲಕ ನೀವು ನಿಲ್ಲಿಸ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಸ್ಪಷ್ಟ. ಇದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಬೇರೆ ಬೇರೆ ವಿಭಾಗದ ಜನಸಮೂಹವನ್ನು ಸಂಘಟಿಸಿ ನಿರಂತರವಾದಂತಹ ಹೋರಾಟಕ್ಕೆ ನಾವು ಕರೆಯನ್ನು ಕೊಡ್ತೀವಿ. ನೀವು ಇದನ್ನು ಆದೇಶವನ್ನು ವಾಪಸ್ ಪಡಿಬೇಕು. ಪ್ರತಿಭಟನೆಗಳು ನಮ್ಮ ಹಕ್ಕು, ರಾಜಕೀಯ ಸಮಾವೇಶಗಳು ನಮ್ಮ ಹಕ್ಕು, ಅದೇ ರೀತಿಯಲ್ಲಿ ದುಡಿದು ತಿನ್ನುವಂಥದ್ದು ಜನರ ಹಕ್ಕು. ಅದೇ ರೀತಿಯಲ್ಲಿ ನಿರ್ಬಂಧಗಳನ್ನು ಹಾಕಿದಾಗ ಅವರಿಗೆ ಬದುಕಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡುವುದು ಸರ್ಕಾರದ ಕರ್ತವ್ಯವನ್ನು ಮಾಡದೆ ಜನರ ಮೇಲೆ ನಿರ್ಬಂಧಗಳನ್ನು ಹೇಳಿ ಕಾನೂನಿನ ಮೂಲಕ ಭಯಪಡಿಸುವಂಥ ನಿಮ್ಮ ಇದನ್ನು ನಾವು ತಿರಸ್ಕರಿಸ್ತೀವಿ. ಅದನ್ನು ವಾಪಸ್ ಪಡೀರಿ. ಯಾದವ ಶೆಟ್ಟಿ, ಸುಕುಮಾರ ಜಿ, ಬಾಲಕೃಷ್ಣ ಶೆಟ್ಟಿ, ಸದಾಶಿವ ದಾಸ್, ಸಂತೋಷ್ ಬಜಲ್ ಇಂಜ ನಾಯಕರು ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಯುತ್ತಾರೆ. ರಾಜ್ಯ ಸರ್ಕಾರ ಶುಕ್ರವಾರ ರಾತ್ರಿ 12 ಸೋಮವಾರ ಕಂಡೆ ಐನು ಮುಟ್ಟ ವಾರ ಕೇರಿದ ಕರ್ಫ್ಯೂ ಜಾರಿ ಮಲ್ತದಂಡು ಸ್ಥಿತಿಗತಿ ಒಂದು ಏಪಲದಂಚ ಬಸ್ ಸಂಚಾರ ವ್ಯವಸ್ಥೆ ಮಲ್ಪುಣುವುದು ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಯಜಮಾನರನ ಸಂಘದ ಗುರುಕಾರ್ಯರು ಜಯಶೀಲ ಅಡ್ಯನ್ ತಯಾರು ಪಂತೇರು. ರಾಜ್ಯ ಬಿಜೆಪಿ ಸರ್ಕಾರ ವಾರ ಅಕೇರಿದ ಕರ್ಫ್ಯೂ ಜಾರಿ ಮಲ್ತು ನಡೆದವರ ಶುಕ್ರವಾರ ರಾತ್ರಿ 10 ಗಂಟೆದ್ದು ಸೋಮವಾರ ಕಾಂಡೆ ಐನು ಮುಟ್ಟ ಕರ್ಫ್ಯೂ ಜಾರಿಡು ಉಪ್ಪುಂಡು. ಈ ಪೊರ್ತುಡು ಒಟ್ರಾಸಿ ಪೋಪರಿ ಬರಪರಿಗೆ ಪೊಲೀಸರು ಮುಂಕುದ ಬಲ್ಲು ಪಾಡ್ನೆಟುಲ್ಲೇರು. ವಾರ ಅಕೇರಿದ ಕರ್ಫ್ಯೂ ಹಿಡಿದವರ ದಕ್ಷಿಣ ಕನ್ನಡ ಜಿಲ್ಲೆಡೆ ಬಸ್ ಸಂಚಾರ ಏಪಲದಂಚ ಉಪ್ಪುಂಡು ಸ್ಥಿತಿಗತಿ ಒಂದು ಬಸ್ ಸಂಚಾರ ವ್ಯವಸ್ಥೆ ಮಲ್ಪುಣೊಂದು ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಯಜಮಾನರನ ಸಂಘದ ಗುರುಕಾರ್ಯರು ಜಯಶೀಲ ಅಡ್ಯನ್ ತಯಾರು ಪಂತೇರು. ಕೊರೋನಾದ ಮಾತ ಜಾಗೃತಿ ವಹಿಸೊಂದು ಮಾಸ್ಕ್, ಸ್ಯಾನಿಟೈಸರ್ ಸೇರ್ಸ ಒಂದು ಜನಕ್ಲಿನ ಸೇವೆಗೆ ಎಂಕ್ಲು ತಯಾರುಲ್ಲ. ಪ್ರಯಾಣಿಕರು ಸಹಕಾರ ಕೊರಡು ಶನಿವಾರ ಜನ ಕಮ್ಮಿ ಉಪ್ಪು ನಡೆದವರ ಅವ್ವವು ಮಾರ್ಗುಲೆಡು ಜನಸಂಖ್ಯೆ ಒಂದು ಎಂಕ್ಲು ಬಸ್ ಪಾಡುವ ಅಂದು ಜಯಶೀಲ ಪಂಡೇರು. ಕೆಎಸ್ಆರ್ಟಿಸಿ ಬಸ್ ಸಂಚಾರಲ ಏಪಲದಂಚ ಉಪ್ಪುನೊಂದು ಕೆಎಸ್ಆರ್ಟಿಸಿ ಮೂಲೊಡ್ದು ತೆರೆದು ಬೈದನು. ಕುಡ್ಲದ ಅಶೋಕನಗರ ಕೈತಲು ಶಾಲೆ ಕಲ್ಪನ ಪೊಣ್ಣೊರ್ತಿಗೆ ಉಪದ್ರಕೋರ್ನ ದೂರದ ಮಿತ್ತು ಆರೋಪಿ 19 ವರ್ಷ ಪ್ರಾಯದ ನಿತಿನ್ ಪನ್ಪನಾಯನ್ ಉರ್ವ ಪೊಲೀಸ್ ಸ್ಟೇಷನ್ದ ಪೊಲೀಸರು ಬಂಧನ ಮಲ್ತದೇರು. ಕುಡ್ಲದ ಅಶೋಕನಗರ ಕೈತಲು ಪೊಣ್ಣೊರ್ತಿಗೆ ಉಪದ್ರಕೋರ್ನ ದೂರದ ಮಿತ್ತು ಜವನೆವರಿಯನ್ನು ಉರ್ವದ ಪೊಲೀಸರು ಪತ್ತದೇರು. ಬಂಧನಾಯಿನ ಆರೋಪಿ 19 ವರ್ಷದ ನಿತಿನ್ ಆದುರ್ಲೆಂದು ಪೊಲೀಸರು ತೆರಿಪಾದಿರು. ಉರ್ವ ಪೊಲೀಸ್ ಸ್ಟೇಷನ್ ಫೋಕ್ಸೋ ಕಾಯ್ದೆದರಿಟ್ಟು ಕೇಸ್ ಪಾಡ್ದೇರು. ಡಿಸೆಂಬರ್ 24 ಶಾಲೆ ಮುಗಿತದು ಇಲ್ಲಡೆ ಬತ್ತಿನ ಪೊಣ್ಣು ಟಿವಿ ತುಯ್ಯರು ಕೈತಲ್ದು ಇಲ್ಲಡೆ ಪೋದಿತ್ತದು ಆಡಡ ನಿತಿನ್ ಬೊಡ್ಚಾಂದಿ ಹಾಳು ವರ್ತನೆ ತೋಜದೆ.
ಈ ಪೊರ್ತುಡು ಪೋಡಿದ ಅಲ್ಪರದು ಬಲ್ತದು ಇಲ್ಲಿ ಸೇರಿದಲ್ಲ ಅವೇ ಪೊರ್ತುಡು ಆಳಿನ ಇಲ್ಲಡೆ ಪೊಗ್ಗುನ ಆರೋಪಿ ವಿಚಾರಲಿನ ಏರುಗಾಂಡಲ ಪಣ್ಣಂಡ ಕೆರುವೆ ಎಂದು ಪೋಡಿಪಾದಿ ಈ ಬಗೆಟ್ ಪೊಣ್ಣನ ಅಮ್ಮೇರು ಉರುವ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ದೈತದು ಆರೋಪಿನ ಬಂಧನ ಮಲ್ತದೇರು. ಬೆದ್ದದ ಸ್ವರಾಜ್ಯ ಮೈದಾನೋಡು ನಡತೊಂದಿಪ್ಪುನ 81ನೇ ದೇಶದ ವಿಶ್ವವಿದ್ಯಾನಿಲಯ ಮಟ್ಟದ ಆಂಜಲಿನ ಅಥ್ಲೆಟಿಕ್ ಗೊಬ್ಬದ ಕೂಟುಡು ಮೂಜಿನ ದಿನದ ಕೆರಿಗು ಆಜಿ ಹೊಸ ಕೂಟ ದಾಖಲೆ ಮಲ್ತದೆ. ಕುಡ್ಲ ವಿವಿ ಒಂಜನೇ ತಾನೊಡಿತದು ಲವ್ಲಿ ಪ್ರೊಫೆಷನಲ್ ವಿವಿ ರಡ್ಡನೇ ತಾನ ಪಡಿತದೆ. ಬೆದ್ರದ ಸ್ವರಾಜ್ಯ ಮೈದಾನೋಡು ನಡತೊಂದಿಪ್ಪುನ ದೇಶದ ವಿಶ್ವವಿದ್ಯಾನಿಲಯನ ಆಂಜಲಿನ ಅಥ್ಲೆಟಿಕ್ ಗೊಬ್ಬದ ಕೂಟದ ಮೂಜನೇ ದಿನದ ಕೆರಿಗು ಆಜಿ ಹೊಸ ಕೂಟ ದಾಖಲೆ ಮಲ್ತೈತದು 44 ಮಾರ್ಕದ ಒಟ್ಟಿಗೂ ಕುಡ್ಲ ವಿಶ್ವವಿದ್ಯಾನಿಲಯ ದುಂಬು ಪೋದಿತದು 33 ಮಾರ್ಕದ ಒಟ್ಟಿಗೂ ಲವ್ಲಿ ಪ್ರೊಫೆಷನಲ್ ವಿವಿ ರಡ್ಡನೇ ಸ್ಥಾನ ಪಡೆತಂಡು. 5000 ಮೀಟರ್ ಬಲಿಪದ ಪಂತೊಡು ಕುರುಕ್ಷೇತ್ರ ವಿವಿಧ ಪ್ರಿನ್ಸ್ ಒಂದನೇ ತಾನ, ಲವ್ಲಿ ವಿವಿಧ ಅಜಯ್ ರಡ್ಡನೇ ತಾನ, ಮಹರ್ಷಿ ದಯಾನಂದ ವಿವಿಧ ಲೋಕೇಶ್ ಚೌಧರ್ ಮೂಜನೇ ತಾನದ ದಾಖಲೆ ಮಲ್ತದಿರು. ಪೋಲ್ ವಾಲ್ಟ್ ವಿಭಾಗಗಳು ಮಹಾತ್ಮ ಗಾಂಧಿ ವಿವಿಧ ಸಿದ್ಧಾರ್ಥ್ ಏಕೆ ಹೊಸ ಕೂಟ ದಾಖಲೆ ಮಲ್ತದಿತ್ತದೆ. ಅವೇ ವಿವಿಧ ಗಾಡ್ವಿನ್ ದಾಮಿಯನ್ ವಿಬಿಎಸ್ಪಿ ವಿವಿಧ ಧೀರೇಂದ್ರ ಕುಮಾರ್ ದಾಖಲೆ ಮಲ್ತದಿರು. 110 ಹರ್ಡಲ್ಸ್ದ ಆಚಾರ್ಯ ನಾಗಾರ್ಜುನ ವಿವಿಧ ಯಶವಂತ ಕುಮಾರ್, ಮದ್ರಾಸ್ ವಿವಿಧ ನಿಶಾಂತ್ ರಾಜ, ಕೇರಳ ವಿವಿಧ ಮೊಹಮ್ಮದ್ ಲಜನ್ ದಾಖಲೆ ಮಲ್ತದಿರು. ಡಿಸ್ಕಸ್ ಥ್ರೂ ವಿಭಾಗಗಳು ಚೌಧರಿ ದೇವಿಲಾಲ್ ವಿವಿಧ ವಿಕಾಸ್, ಲವ್ಲಿ ಪ್ರೊಫೆಷನಲ್ ವಿವಿಧ ಅಭಿನವ್, ಕುಡ್ಲ ವಿವಿಧ ಭಾನು ಶರ್ಮಾ ದಾಖಲೆ ಮಲ್ತದಿರು. ಡೆಕಾಥ್ಲಾನ್ ವಿಭಾಗಗಳು ಲವ್ಲಿ ಪ್ರೊಫೆಷನಲ್ ವಿವಿಧ ಯಮನ್ ದೀಪ್ ಶರ್ಮಾ, ಲವ್ಲಿ ಪ್ರೊಫೆಷನಲ್ ವಿವಿಧ ಸುನಿಲ್ ಕುಮಾರ್, ತಮಿಳುನಾಡು ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಸ್ಪೋರ್ಟ್ಸ್ ವಿವಿಧ ಸ್ಟಾಲಿನ್ ಜೋಸ್ ಬಾರಿ ಹೆಚ್ಚ ಪಾಯಿಂಟ್ ದೈದಿರು. ಸ್ಕಾರ್ಫ್ ಬುಕ್ ಕೇಸರಿ ಶಾಲ್ಪಾಡ್ನ ಓದಂಟಿ ಇಂಚಿತಿ ಸಮಸ್ಯೆದ ಸಂಗತಿಯನ್ನು ಅವ್ವವು ಕಾಲೇಜಿಲೆ ಸರಿ ಮಲ್ತೊಂಡೊಂದು ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PS ಎಡಪಡಿ ತಯಾರು ಪಂತೇರು. ಕುಡ್ಲಡ ವಿವಿ ನಡಪಾಯಿನ ಸುದ್ದಿಕೂಟೋಡು ಆರು ವಾರ್ತಾ ಮಾಡಿಲಿನ ಪ್ರಶ್ನೆಗೆ ಜವಾಬು ಕೊರದು ಇಂಚ ಪಂತೇರು. ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜು ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PS ಎಡಪಡಿ ತಯಾರು ನಡಪಾಯಿನ ಸುದ್ದಿಕೂಟೋಡು ಕಲ್ಪನಕಿನ ಸ್ಕಾರ್ಫ್ ಬುಕ್ ಕೇಸರಿ ಶಾಲು ಓದಂಟು ಬಗೆಟ್ ಸುದ್ದಿಗಾರರು ಕೇಂಡಿನ ಪ್ರಶ್ನೆಗಳಿಗೆ ಜವಾಬು ಕೊರನ ಒತ್ತು ಕುಲಪತಿ ಏರ್ಪಾತಿರ್ದು. ಕೆಲವು ಕಾಲೇಜುಗಳು ಉಂಡಾಯಿನ ಈ ಓದಂಟಿನ ಸಂಬಂಧಪಟ್ಟನ ಕಾಲೇಜ್ ಆಡಳಿತ ಮಂಡಳಿ ಇತ್ಯರ್ಥ ಮಲ್ಪಡು. ಇಂಚಿನ ವಿಚಾರಲಿಡಿದು ಕಲ್ಪನ ಪರಿಸರ ಹಾಳಾವಂದನಂಚ ವಿಶ್ವವಿದ್ಯಾನಿಲಯ ಮಟ್ಟೋಡು ಸಮಿತಿ ಒಂಜಿನ ಕಟ್ಟುಂಡು ಸಿಂಡಿಕೇಟ್ ಸದಸ್ಯರು ಕೆಲವು ಪ್ರತಿಷ್ಠಿತ ಕಾಲೇಜು ಪ್ರಿನ್ಸಿಪಾಲರು ಉಪನ ಸಮಿತಿದ ಸಲಹೆ ಸೂಚನೆಯ ಆಧಾರ ಕೆಲವು ಮಾರ್ಗಸೂಚಿಗಳನ್ನು ಕಟ್ಟದು ಸಿಂಡಿಕೇಟ್ ಸಭೆತ ಒಪ್ಪಿಗೆ ತಂದು ಮಾತಾ ಕಾಲೇಜಿಲೆಗೆ ಅವೇನು ಕಡಪುಡವನ್ನು ಪಂಡೇರು. ಬರ್ಪುನ ವರ್ಷದ್ದು ಡಿಜಿಟಲ್ ಪರೀಕ್ಷೆ ಪೇಪರ್ ತಿದ್ದುನ ಅಗತ್ಯ ಉಂಡು. ಈ ಬಗೆಟ್ ಈ ಟೆಂಡರ್ ಕಾರ್ಯ ನಡೆತದೆ. ಸಿಂಡಿಕೇಟ್ದ ಒಪ್ಪಿಗೆ ತಂದು ಬೇಗ ಕ್ರಮದ ತಂದು. ಈ ಸರ್ತಿ ಕೋವಿಡ್ ಲಾಕ್ಡೌನ್ ಒತ್ತಡದ ನಡುಟ್ಲ ಪರೀಕ್ಷೆ ನಡಪಾಯಿನ ಕಾರಣ ಕೆಲವಂಜಿ ಕಾಲೇಜಿಲೆಡು ಇಂಟರ್ನಲ್ ಪೇಪರ್ ಕೋಡ್ ಲಿಂಕ್ ಮಲ್ಪನಗ ಆಯ್ನ ಸಮಸ್ಯೆ ಇಡದೆ ಉಪದ್ರ ಬೊಕ್ಕ ಕಡಿಸಿದ ನಿಜ. ಈ ಬಗೆಟ್ ಸಮಸ್ಯೆ ಆತನ 38 ಕಾಲೇಜಿನ ಪ್ರಿನ್ಸಿಪಾಲ್ ಇರಿದು ದಾಖಲೆನಿಂದ ತಂದು ಸಮಸ್ಯೆ ಪರಿಹಾರಕ್ಕೂ ಪ್ರಯತ್ನ ಮಲ್ತದನೆಂದು ಎಡಪಡಿತೆಯರು ಪಂಡೇರು. ಪರೀಕ್ಷಾಂಗ ವಿಭಾಗವು ಬೇತನೆ ವೆಬ್ಸೈಟ್ ಕುಡ್ಲ ವಿವಿ ಸುತ್ತದ ಕಾಲೇಜಿನ ಪರೀಕ್ಷೆಗೆ ಸಂಬಂಧ ಬೇತನೆ ವೆಬ್ಸೈಟ್ ಮಲ್ಪೆರೆ ಸಿಂಡಿಕೇಟ್ ಹಿಡಿದು ಒಪ್ಪಿಗೆ ತೆಗೆದಂಡು. ಇತ್ತೆ ಉಪ್ಪನ ಸಮಸ್ಯೆಗಳು ಮಾತ ನನ್ನ ಮಿತ್ತಿಗೆ ಪರಿಹಾರ ಆಪುನದು ಪ್ರೊಫೆಸರ್ PS ಎಡಪಡಿ ತಯಾರು ಪಂಡೇರು. ಮೊದಲು ಯೂನಿಫಾರ್ಮ್ ಇರುವಾಗಲೂ ಅವರು ಸ್ಕಾರ್ಫ್ ಹಾಕೊಂಡು ಬರ್ತಿದ್ರು. ಅದನ್ನು ಹೆಚ್ಚು ಯಾರು ಇದು ಮಾಡ್ತಿರಲಿಲ್ಲ, ಸೀರಿಯಸ್ ತಗೊಳ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಏನಾಯಿತು, ಅದು ಸೆನ್ಸಿಟಿವ್ ಮ್ಯಾಟರ್ ಆದ ಕಾರಣ ಹಾಕ್ಕೊಂಡು ಬರಬಾರ್ದು ಅಂತೇಳಿ ಒಂದು ನಿರ್ಧಾರ ಸಡನ್ ಮಾಡಿದರು. ಆಗ ಏನಾಯಿತು, ಟಿಟ್ ಫಾರ್ ಟ್ಯಾಟ್, ಹಾಗಾದರೆ ನಾವು ನಮ್ಮ ಡ್ರೆಸ್ ಬಗ್ಗೆ ನಾವು ಯೂನಿಫಾರ್ಮ್ ಹಾಕ್ಕೊಳ್ತೇವೆ, ಒಂದು ಕೇಸರಿ ಶಾಲೆ ಹಾಕ್ಕೊಂಡು ಬರ್ತೇವೆ ಅಂತ. ಸೊ ಇಲ್ಲಿ ಟೆಕ್ನಿಕಲಿ ಅಥವಾ ತಾಂತ್ರಿಕ ನೆಲೆಯಲ್ಲಿ ಅದು ಕರೆಕ್ಟ್. ಆದರೆ ಇಲ್ಲಿ ಏನಾಗುತ್ತೆ, ಈ ಮೂಲ ಉದ್ದೇಶ ಏನು ನಮ್ಮದು, ಕಾಲೇಜಿಗೆ ಬರುವಂಥದ್ದು, ಪಾಠ ಪ್ರವಚನ ಕೇಳುವಂಥದ್ದು, ಕಲಿಯುವಂಥದ್ದು, ಮನಸ್ಸನ್ನು ಕೇಂದ್ರೀಕೃತಗೊಳಿಸುವಂಥದ್ದು, ಜ್ಞಾನ ಸಂಪಾದನೆ ಮಾಡುವಂಥದ್ದು. ಮತ್ತು ನಾನು ಯಾವಾಗಲೂ ಹೇಳ್ತೇನೆ, ಡೊಮೈನ್ ಸ್ಪೆಸಿಫಿಕ್ ಅಪ್ಲಿಕೇಶನ್ ಓರಿಯೆಂಟೆಡ್ ನಾಲೆಜ್. ಎರಡನೇದು ನಿನ್ನ ಆ್ಯಟಿಟ್ಯೂಡ್ ಭಾಳ ಮುಖ್ಯ ಇಲ್ಲಿ. ಮೂರನೇದ್ದು ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳಿ. ನಾಲ್ಕನೇದ್ದು ಅಭ್ಯಾಸ, ಒಳ್ಳೆಯ ಅಭ್ಯಾಸ ಕಲಿಕೆಯಲ್ಲಿ ಮಾಡಿಕೊಳ್ಳಿ. ಐದನೇದ್ದು ನೈತಿಕ ಮೌಲ್ಯಗಳನ್ನು ನೀವು ಸಂಪಾದಿಸಿಕೊಳ್ಳಿ. ಕೊನೆಗೆ ಅದೇ ನಮ್ಮನ್ನು ಕಾಪಾಡಿಕೊಳ್ತದೆ ಅಂತ. ಓದುವುದು ಶಾಸ್ತ್ರ, ಇಕ್ಕುವುದು ಗಾಳ ಆಗಬಾರ್ದು. ಇದು ನನ್ನ ಒಂದು ಸ್ಟ್ಯಾಂಡ್ ಅಂತಾದರೆ ಅದೇ ರೀತಿ ಬೇಕಾದಂಥ ಪೂರಕವಾದ ವಾತಾವರಣ ಶಾಲೆಯಲ್ಲಿ ಕಲಿಸಿಕೊಡಬೇಕಾಗತ್ತೆ, ಅದನ್ನು ಕಲ್ಪಿಸಿಕೊಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾವು ಎಲ್ಲ ಕಾಲೇಜುಗಳಿಗೆ ಒಂದು ಸರ್ಕ್ಯುಲರ್ ರಿಜಿಸ್ಟ್ರಾರ್ ಕಳಿಸಲಿಕ್ಕೆ ನಾನು ಹೇಳ್ತೇನೆ. ಏನಂತೇಳಿದ್ರೆ, ಇಂಥ ಒಂದು ಶಾಂತಿಯುತ ವಾತಾವರಣ ಕೆದಕುವುದಕ್ಕೆ ಯಾರು ಕೂಡ ಇದು ಮಾಡಬೇಡಿ ಅಂತ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರು. ಅತ್ತ ಕಡೆ ಗಮನ ಹರಿಸುವ, ಅದನ್ನೆಲ್ಲಿಯೂ ಅಟೆನ್ಷನ್ ಡೈವರ್ಟ್ ಮಾಡೋದು ಬೇಡ. ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಲಾಯ್ನ ಪ್ರೊಫೆಸರ್ PL ಧರ್ಮ ಬೊಕ್ಕ ಪ್ರೊಫೆಸರ್ ಕಿಶೋರ್ ಕುಮಾರ್, ಪಣವದಾಧಿಕಾರಿ ಪ್ರೊಫೆಸರ್ ನಾರಾಯಣ ಸುದ್ದಿಕೂಟುಡಿದ್ದೇರು. ಚಿಟ್ಟೆಪಿಲಿ ಕಾಟಿ ಕಾಡಪಂಜಿ ಇಂಚ ಕಾಡ್ದ ಮುರ್ಗುಲು ನಾಡಿಗೆ ಜತ್ತೊಂದುಲ್ಲ. ವಾಮದ ಪದವು ಕೈತಲ್ದ ಅಜ್ಜಿಬೊಟ್ಟು ಗ್ರಾಮದ ಪಚ್ಚೇರಿ ಪಲ್ಕೆಡು ಕಾಡೇರು ತೂಜಿದು ಜನಕ್ಲೇನು ಪೋಡಿಪಾದ.
ಬಂಟ್ವಾಳ ತಾಲೂಕದ ವಾಮದಪದ ಕೈತಲ್ದ ಅಜ್ಜಿಬಿಟ್ಟು ಗ್ರಾಮದ ಪಚ್ಚೇರು ಪಲ್ಕಿದ ಮಾರ್ಗದ ಬರಿಟ್ ಕಾಡೇರು ಕಾಟಿ ತೋಜಿದು ಸಾರ್ವಜನಿಕರಿಗೆ ಪೂಡಿಗೆ ಉಂಡಾತಂಡು ಮುಲ್ಪ ಬುಡಂದೆ ಕಾಡೇರುಕ್ಲಿನ ಉಪದ್ರ ಹೆಚ್ಚೊಂದಿಸಿದ್ದು ಜನಕ್ಲು ಪೋಡಿದ ಬದುಕುನಂಚಾತಂಡು ಎಲ್ಲೆ ಜೋಕ್ಲು ಶಾಲೆ ಕಾಲೇಜಿಗೆ ಪೋಪುನಕ್ಲು ಪೋಡಿ ತೊಂದಿ ಪೋಂದುಲ್ಲಿರು ಕೃಷಿ ಭೂಮಿಡು ಪುಂಜನಕ್ಲು ಪರಬೇರು ಕೆಲಸ ಮಲ್ತೊಂದುಪುನಗ ಕಾಡೇರುಕ್ಲು ಬತ್ತಂಡ ಅಪಾಯ ಖಂಡಿತ ಜನಕ್ಲಿಗೆ ಪೋಡಿಗೆ ಮಾತ್ರ ಅತ್ತು ಕೃಷಿ ಭೂಮಿ ನಾಶ ಮಲ್ಪೋನ ಅಂದು ಅವಲ ಪೋಡಿಯುಂಡು ಕಾಡೇರು ಚಿಟ್ಟಿಪಿಲಿ ಕಾಡಪಂಜಿ ಇಂಚ ಕೆಲವು ಮುರುಗೋಲು ಕಾಡು ಬುಡ್ದು ಊರುಗು ಜತ್ತೊಂದಿಪುನ ನಗರೋಡು ತೋಜಿನ ಪೊರ್ತುಡು ಕಾಡು ಇಲಾಖೆದ ಅಧಿಕಾರಿಗಳು ಕ್ರಮ ದೆತನೋಡಾತಡು ಅಜ್ಜಿಬೆಟ್ಟು ಗ್ರಾಮದ ಪಚ್ಚೇರು ಪಲ್ಕೆ ಮಾರ್ಗೋಡು ಕಾಡೇರು ತೋಜಿನ ಬಗೆಟ್ ಕಾಡಾಧಿಕಾರಿಗಳು ಕ್ರಮ ದೆತನೋಡು ಗ್ರಾಮದ ಜನಕರು ಒತ್ತಾಯ ಮಂತಿದೇರು ಕುಡ್ಲ ಚಿಲಿಂಬಿಗುಡ್ಡದ ಶ್ರೀ ರಾಮಾಂಜನೇಯ ಯುವಕ ಮಂಡಲದ ಶ್ರೀ ಆಂಜನೇಯನ ಹೊಸ ರಜತ ಭಾವಚಿತ್ರದ ಪ್ರತಿಷ್ಠಾಪನೆಗಳು ಗುರುವಾರ ಧಾರ್ಮಿಕ ಸಭಾಲಿ ಅಟ್ಟಣೆ ಮಾಡ್ತಿದ್ದಾರೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಗುರುಕಾರ್ಮೆಂಟ್ ಡಾಕ್ಟರ್ ಅರುಣ್ ಉಳ್ಳಾಲ ಲೇಸಿನ ಉದಿಪನ ಮಾಡ್ತಾರೆ ಕುಡ್ಲದ ಚಿಲಿಂಬಿಗುಡ್ಡೆ ಶ್ರೀ ರಾಮಾಂಜನೇಯ ಯುವಕ ಮಂಡಲದ ಶ್ರೀ ಆಂಜನೇಯನ ಹೊಸ ರಜತ ಭಾವಚಿತ್ರದ ಪ್ರತಿಷ್ಠಾಪಕ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆದಲ್ಲಿ ಕೊಡು ಗುರುವಾರ ರಾತ್ರಿ ಧಾರ್ಮಿಕ ಸಭಾಲಿ ಸಾಠಣೆ ಮಾಡ್ತಿದ್ದಾರೆ ದುಂಬತ್ತ ತಮಿಳುನಾಡು ವಾಯುಸೇನದ ಹೆಲಿಕಾಪ್ಟರ್ ಮಗರದು ಜುವ ಕೊಳವನ್ನ ಜನರಲ್ ಬಿಪಿನ್ ರಾವತ್ ಬುಕ್ ಅಧಿಕಾರನ ಚಿತ್ರಪಟಕ್ಕೂ ಪುರ್ಪ ಪಾಡ್ದು ನೆಂಪು ಮಲ್ತೊಂಡೇರು ಮೇಯರ್ ಪ್ರೇಮಾನಂದ ಶೆಟ್ಟಿ ಗುರುಕಾರ್ಮೆಡ್ ಬಿನ್ನೇರ್ನ ಸೀರಿಗಿಡಿ ಕುಳದ ಸೈಂಟ್ ಆಗ್ನೆಸ್ ಕಾಲೇಜಿನ ಉಪನ್ಯಾಸಕರು ಡಾಕ್ಟರ್ ಅರುಣ್ ಉಳ್ಳಾಲ ಧಾರ್ಮಿಕ ಸಭಾಲಿ ಉದಿಪನ ಮಲ್ತೇರು ಪಂತರೆಡು ಗೆಂದನಕ್ಲೆಗೆ ಇನಾಮ್ ಕೊರ್ಪುನ ಪಣವುಡು ಪಿರ ಒರಿದ್ನ ಕಲ್ಪನಕ್ಲೆಗೆ ಬೊಕ್ಕ ಅಂಗ ಸರಿದಾಂತಿನ ಕಲ್ಪನಾ ಜೋಕ್ಲೆಗೆ ಪಣವು ಸಹಾಯ ಪಟ್ಟೇರು ಸಾಧಕರಿಗೆ ತಮ್ಮನದ ಮರ್ಯಾದೆ ಮಲ್ತೇರು ಡಾಕ್ಟರ್ ಅರುಣ್ ಉಳ್ಳಾಲ್ ಪಾತಿರ್ದು ಸಾತ್ವಿಕ ಗುರು ಪರಂಪರೆ ಮುಲ್ಪ ಉಂಡಾವಡು ಅವೇಕ್ ನಿಕ್ಲಿನ ಮಾತ ಸಹಕಾರ ಬೋಡು ಬಂಗಾರದ ಒಟ್ಟುಗು ಸೇರಿಂಡ ಬೊಳ್ಳಿಲ ಬಂಗಾರ ಆಪುಂಡಿಗೆ ದೇವೇರ್ನ ಬೊಳ್ಳಿದ ಭಾವಚಿತ್ರ ಬಂಗಾರ ಆವಡಂದಾರ ಎಡ್ಡೆಪು ಬೈಕೆ ಅಂಚಿನನೆ ಒಂಜಿ ಗುರು ಪರಂಪರೆ ಸಾತ್ವಿಕ ನೆಲೆತ ಸಾಂಪ್ರದಾಯಿಕ ಗುರು ಪರಂಪರೆ ಈ ಚಿಲಿಂಬಿ ಗುಡ್ಡೆಡು ಉಂಡಾವಡು ಅಂಚ ಉಂಡಾವಡಿತಂಡ ನಿಕ್ಲಿನ ಮಾತೆರ್ನ ಸಹಕಾರ ಬೋಡು ಧಾರ್ಮಿಕವಾಯಿನಂಚಿನ ಬೊಳ್ಳಿದ ಭಾವಚಿತ್ರ ಪೂರದಿದು ಆರಾಧನೆ ನಡಪುನು ಸರಿ ಅವು ಬೊಳ್ಳಿ ಪನ್ಪುನವೇ ಒಂಜಿ ಒಂಜಿ ಶ್ರೇಯಸ್ಸದ ಅವು ಸಮೃದ್ಧಿದ ಸಂಕೇತ ಇನಿ ರಾಮಾಂಜನ ಯುವಕ ಮಂಡಲ 35ನೇ ವರ್ಷಗ ಅನಗ ತುರೆ ಕರಿನ 10 ವರ್ಷದ ದುಂಬು ಬೊಳ್ಳಿ ಪರ್ಬನೆ ಮಲ್ತೀನಿ ಇರ ಈ ಬೊಳ್ಳಿ ಪರ್ಬ ಕರಿದು ಪಿರ 10 ವರ್ಷ ಅನಗ ಇಂಚಿನ ಒಂಜಿ ಬೊಳ್ಳಿ ಭಾವಚಿತ್ರನು ಜೋಡಣೆ ಮಲ್ತೀನಿ ಅವು ಸಕಾಲಿಕವಾಯಿನ ಒಪ್ಪೊಡಾಯಿನ ವಿಚಾರ ಕನಕ ಸಂಗಾತ್ ರಜತಂ ಕನಕಂ ಭವೇತ್ ಎಂದು ರಾಮಾಯಣನೇ ಪನ್ಪುಂಡು ಈ ಬಂಗಾರದ ಸಹವಾಸೋಡು ಬೊಳ್ಳಿಲ ಬಂಗಾರ ಅದು ಪರಿವರ್ತನೆ ಆಪುಂಡಿಗೆ ಬಹುಶಃ 45 ಅನಗ ಅವು ಬಂಗಾರದ ಪ್ರತಿಮೆ ಆಪುಂಡದ ಅನ್ನು ಅವು ಸುಲಕ್ಷಣ ಅಂದ ಹೆಣ್ಣುಗ ಕುಡ್ಲದ ಎನಪೊಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆದ ಕಣ್ಣದ ಡಾಕ್ಟರ್ ಅತುಲ್ ಕಾಮತ್ ಪಾತಿರ್ದು ದುಂಬು ಒಂಜಿ ಕಣ್ಣನ್ನು ಒರಿಯಾಗಿ ಕುಲ್ಲ ಹೊಂದಿತ್ತೇರು ಇತ್ತೆ ಒಂಜಿ ಕಣ್ಣನ್ನು ಮೂವೇರಿಗೆ ಕೊರೊಂದುಂಡು ಪುನೀತ್ ರಾಜ್ಕುಮಾರ್ನ ರಡ್ಡು ಕಣ್ಣಲ್ಲಿ ಹಿಡಿದು 6 ಜನಕ್ಕೂ ದೃಷ್ಟಿ ಕೊರತುಂಡು ಎಂದು ಕಂಡೇರು ಮುಂಚೆ ನಾವು ಒಂದೊಂದು ಕಣ್ಣು ಖಾಲಿ ಒಬ್ಬರಿಗೆ ಕೊಡಲಾಗುತ್ತಿತ್ತು. ಈಗ ನೀವು ಓದಿದ ಹಾಗೆ ಒಂದು ಕಣ್ಣನ್ನು ನಾವು 3 ಜನರಿಗೆ ಮಾಡಬಹುದು. ಆ ಕಣ್ಣನ್ನು 3 ಡಿವೈಡ್ ಮಾಡಿ ನಾವು 3 ಜನರಿಗೆ ದೃಷ್ಟಿ ಕೊಡಲಾಗುತ್ತದೆ. ಸೊ ಇದು ಇನ್ನೊಂದು ನಮ್ಮದು ಈಗ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ನಾವು ಮಾಡಿದ್ದೇವೆ. ಸೊ ಒಂದು ಕಣ್ಣನ್ನು ನಾವು 3 ಜನರಿಗೆ ಕೊಟ್ಟಿದ್ದೇವೆ. ಸೊ 2 ಕಣ್ಣಲ್ಲಿ ನಾವು 6 ಜನರಿಗೆ ದೃಷ್ಟಿ ಕೊಡಲಾಗ್ತದೆ. ಪುನೀತ್ ರಾಜ್ಕುಮಾರ್ ಇದು ಕಣ್ಣು ಅವ್ರು ಹೇಳಿದ ಹಾಗೆ ಅವ್ರದ್ದು 2 ಕಣ್ಣನ್ನು 6 ಜನರಿಗೆ ಕೊಟ್ಟು ದೃಷ್ಟಿ ಕೊಡಲಾಯಿತು. ಸೊ ಹೀಗೆ ನೀವು ಆದಷ್ಟು ನಿಮ್ಮದು ಪ್ರತಿಜ್ಞೆ ತೆಗೆದ್ರೆ ನಿಮ್ಮ ಕುಟುಂಬಸ್ಥರಿಗೆ ಹೇಳಿ ಇದೊಂದು ಮಾಡಬೇಕಾಗ್ತದೆ.
ಮೇಯರ್ ಪ್ರೇಮಾನಂದ ಶೆಟ್ಟಿ ಗುರುಕಾರ್ಮಿದ ಪಾತೆರ ಪಂಡದು ನಾಗರಿಕರನ್ನ ವಿಶ್ವಾಸ ಪಡೆದು ಈ ಯುವಕ ಮಂಡಲ 31 ವರ್ಷ ಹೊಡೆದು ಕೆಲಸ ಮಲ್ತೊಂದು ಬೈದಂಡು ಸಾಮಾಜಿಕ ಬರವು ಆರೋಗ್ಯ ಇಂಚ ಮಾತ ನಮೂನೆಗಳ ಕೆಲಸ ಮಲ್ತದು ಸಹಾಯ ಸಹಕಾರ ಕೊಡ್ತೇವೆ. ಸರ್ಕಾರ ಇಂಕ್ಲು ಸ್ಥಳೀಯ ಸಂಸ್ಥೆಯಲ್ಲಿ ಏತೋ ಕಾರ್ಯಕ್ರಮ ಮಲ್ತುಂಡಲ್ಲ ಅವು ಸರಿಯಾದ ಜನಕ್ಲೆಗೆ ಮುಟ್ಟೊಂದಿಜ್ಜಿ ಅಂಚಾದುಪ್ಪುನಗ ಇಂಚಿನ ಸಂಘ ಸಂಸ್ಥೆಗಳು ಸಮಾಜಗಾದ ಪುಣೆಯೊಂದುಪ್ಪುನವು ಪೆರ್ಮೆದ ಸಂಗತಿಯಿಂದ ಯಾರು ಮೆಚ್ಚುಗೆ ತೆರಿಪಾಯರು. ಭಾಳ ವ್ಯವಸ್ಥಿತವಾಗಿ ಒಂದು ಸಭಾ ಕಾರ್ಯಕ್ರಮವನ್ನು ತಾವು ಆಯೋಜಿಸಿದ್ದೀರಿ. ಈಗಾಗಲೇ ಸಮಯ ಮೀರಿದೆ. ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭಾಳ ಕುತೂಹಲದಿಂದ ತಾವೆಲ್ಲರೂ ಸಭಿಕರು ತಾವು ಕಾಯ್ತಾ ಇದ್ದೀರಿ. ಒಂದೇ ವಿಚಾರ, ಯುವಕ ಮಂಡಲ ಏನು ರಾಮಾಂಜನ ಯುವಕ ಮಂಡಲ ಸುದೀರ್ಘವಾಗಿ 35 ವರ್ಷ ಕಾಲದಿಂದ ತನ್ನ ಕೆಲಸ ಕಾರ್ಯಗಳನ್ನು ಭಾಳ ಪ್ರಮುಖವಾಗಿ ಈ ಭಾಗದ ನಾಗರಿಕರ ವಿಶ್ವಾಸವನ್ನು ಪಡೆದು, ಯಾಕೆ ಹೇಳಿದರೆ ಸುದೀರ್ಘವಾಗಿ 35 ವರ್ಷ ಕಾಲ ಯುವಕ ಮಂಡಲ ನಡಿಬೇಕಿದ್ರೆ ಇಲ್ಲಿಯ ಸಾರ್ವಜನಿಕರ ಸಹಕಾರ ಮುಖ್ಯ. ಹಾಗಾಗಿ ಪ್ರತಿ ಹಂತದಲ್ಲಿಯೂ ಕೂಡ ತಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋದಿದ್ರೂ ಕೂಡ ಇಲ್ಲಿಯ ಜನರ ಪ್ರೀತಿ ವಿಶ್ವಾಸವನ್ನು ತಾವು ಗಳಿಸಿದ್ದೀರಿ ಎನ್ನುವಂಥ ವಿಚಾರಗಳನ್ನು ಹೇಳುತ್ತಾ ತಮ್ಮ ಕಾರ್ಯವೈಖರಿಯನ್ನು ಕೂಡ ನೋಡಿದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಅದು ಸಾಮಾಜಿಕವಾಗಿ ಇರ್ಬೋದು ಅಥವಾ ವಿದ್ಯಾಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ತನ್ನದೇ ಆದಂಥ ಕೊಡುಗೆಯನ್ನು ಇಲ್ಲಿಯ ಸ್ಥಳೀಯರಿಗೆ, ಮಂಗಳೂರಿನ ನಗರಕ್ಕ ಜನತೆಗೆ ತಾವು ನೀಡಿದ್ದೀರಿ. ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ವಾಯುಸೇನೆಗೆ ದುಂಬು ಸಾರ್ಜೆಂಟ್ ಆದಿತ್ಯನ ಶ್ರೀಕಾಂತ್ ಶೆಟ್ಟಿ ಬಾಳ, ಪಾಲಿಕೆ ಸದಸ್ಯರು ಮಾಜಿ ಮೇಯರ್ ಶಶಿಧರ ಹೆಗ್ಡೆ, ಪ್ರಶಾಂತ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಪ್ರವೀಣ್ ನಾಯಕ್, ಉರ್ವ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಭಾರತಿ ಜಿ, ವಕೀಲರು ಶುಭ ಬಾಳಿಗ ಭಿನ್ನರಾದಿತ್ಯರು. ಶ್ರೀರಾಮಾಂಜನೇಯ ಯುವಕ ಮಂಡಲದ ಮರ್ಯಾದೆ ಗುರುಕಾರ್ಯರು ಗುರುದತ್ ಕೋಟ್ಯನ್, ಗುರುಕಾರ್ಯರು ದಿನೇಶ್, ಕಾರ್ಯಂತಿರು ಶ್ಯಾಮ್ ಸುಂದರ್, ಕೋಶಾಧಿಕಾರಿ ಹರೀಶ್ ಡಿ ಬಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಒಟ್ಟುಗಿತ್ತೇರು. ನಮ್ಮ ಜಿಲ್ಲೆದ ಸಂಸದರು ಪಣ್ಣಂಚೆ ಎಂಕ್ಲಿಗೆ ಗೋಣಿಡು ತುಂಬುನಾಥ ಕಾಸು ಬೊಡ್ಚಿ ಎಂಕ್ಲಿಗೆ ನ್ಯಾಯವಾಯಿನ ಪರಿಹಾರ ಕೊರಲೆಂದು ಕುಡ್ಲ ಬಿದ್ರ ಕಾರ್ಲ ರಾಜಮಾರ್ಗದ ಅಭಿವೃದ್ಧಿಗೆ ಜಾಗೆ ಕಳವನ್ನ ಜಾಗದ ಯಜಮಾನಿಯರನ್ನ ಹೋರಾಟ ಸಮಿತಿಯ ಗುರುಕಾರ್ದಿ ಮರಿಯಮ್ಮ ಥೋಮಸ್ ಒತ್ತಾಯ ಮಾಡ್ತಿದ್ದಾರೆ. ಆರು ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೂಟಡು ಪಾತೇರಿಯರು. ಕುಡ್ಲ ಬಿದ್ರ ಕಾರ್ಲ ರಾಜಮಾರ್ಗದ ಅಭಿವೃದ್ಧಿಗೆ ಜಾಗ ಕಳವನ್ನ ಜಾಗದ ಯಜಮಾನಿಯರನ್ನ ಹೋರಾಟ ಸಮಿತಿಯ ಗುರುಕಾರ್ದಿ ಮರಿಯಮ್ಮ ಥೋಮಸ್ ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೂಟಡು ಪಾತಿರಿದೆ. ಕುಡ್ಲ ಬಿದ್ರ ಕಾರ್ಲ ಸಂಪರ್ಕದ ರಾಜಮಾರ್ಗ 150 ಒರಂಬೆತ ಅಭಿವೃದ್ಧಿಗೆ ಭೂಮಿ ಸ್ವಾಧೀನ ಕಾರ್ಯಕ್ಕೂ ಸರ್ಕಾರ ದುಂಬೈದಂಡೆ ಅಂಡ ಪರಿಹಾರ ಕೊರಿಯರೆ ಸುಗ್ಗಿ ಪಗ್ಗುಂದು ಲೆಕ್ಕ ಮಲ್ತೊಂದು ಬಂಡೇರು. 2014 ಭೂಮಿ ಸ್ವಾಧೀನ ಕಾರ್ಯ ಶುರು ಆತಂಡೆ 2017 ಮೂಜಿಯೇ ನೋಟಿಫಿಕೇಶನ್ ಆತಂಡೆ 18 3D ಆತಂಡೆ ಕೆಲವು ಕಡೆ 2020 3D ಆತಂಡೆ ರಾಜಮಾರ್ಗ ಅಗೆಲ ಮಲ್ಪನೆಗೆ ಜಾಗೆ ಬಿಡುದು ಕೊರಿಯರೆ ಎಂಕ್ಲೆಗೆ ಹೂವೇ ಸಮಸ್ಯೆ ಇಜ್ಜಿ ಅಣ್ಣ ಎಂಕ್ಲೆಗೆ ಪರಿಹಾರ ಕೊರಿಯರೆ ಸರ್ಕಾರ ದಾಯ ಗಮನ ಕೊರೊಂದಿಜ್ಜಿ ಅಪಗಂಡ ಭೂಮಿ ಕಳೆವನ್ನಕ್ಲು ಓಡಿಪೋಡು ರಾಜಮಾರ್ಗವು ಭೂಮಿ ಸ್ವಾಧೀನಲ ನನಲ ಮುಗಿದಿಜ್ಜಿ ಕೋರ್ಟುಡು ಕೇಸ್ ನನಲ ನಡೆತೊಂದುಂಡು. ಈ ನಡುಡು ಕೇಂದ್ರ ಸಾರಿಗೆ ಮಂತ್ರಿ ನಿತಿನ್ ಗಡ್ಕರಿ ಸೋಮವಾರ ಮಾರ್ಗದ ಅಭಿವೃದ್ಧಿ ಕಾರ್ಯಗೂ ಚಾಲನೆ ಕೊರಿಯರೆ ಬರ್ಪಿರಿಂದ ಮಾಹಿತಿ ಉಂಡು. ನಮ್ಮ ಜಿಲ್ಲೆದ ಸಂಸದರು ಪನ್ಪೇರು ಗೋಣಿಡು ಬೋಡೈನಾಥ ದೆತೊಂದು ಪೋಲೆಂದು ಅಂಡ ಎಂಕ್ಲೆಗೆ ಗೋಣಿಡು ತುಂಬುನಾಥ ಕಾಸು ಬೊಡ್ಚಿ ಎಂಕ್ಲೆಗೆ ನ್ಯಾಯವಾಯಿನ ಪರಿಹಾರ ಕೊರಲೆಂದು ಮರಿಯಮ್ಮ ಥೋಮಸ್ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀರು. ಹೋರಾಟ ಸಮಿತಿಯ ಪದಾಧಿಕಾರಿಗಳು ಸುದ್ದಿಕೂಟುಡಿತ್ತೀರು. ರಾಷ್ಟ್ರೀಯ ಹೆದ್ದಾರಿಗೆ ಇಲ್ಲಿಂದ ಮಂಗಳೂರಿಂದ ಕಾರ್ಕಳಕ್ಕೆ ರಸ್ತೆ ಬೇಕಾದದ್ದು ಜನರ ಅಗತ್ಯ, ನಮ್ಮ ಅಗತ್ಯ, ನಾವು ಊರಿನವರು, ನಮ್ಮ ಕೂಡ ಅಗತ್ಯ. ಅದು ನಮಗೆ ರಾಷ್ಟ್ರೀಯ ಹೆದ್ದಾರಿಗೆ ಸ್ಥಳ ಬಿಟ್ಟುಕೊಡುವುದಕ್ಕೆ ನಮಗೆ ಯಾವ ಸಮಸ್ಯೆಯೂ ಇಲ್ಲ. ನಾವು ಜಾಗ ಬಿಟ್ಟುಕೊಡಲಿಕ್ಕೆ ರೆಡಿ ಇದ್ದೇವೆ. ಆದರೆ ಸಮಸ್ಯೆ ಏನು ಅಂತ ಹೇಳಿದರೆ ಭೂಮಿ ಕಳ್ಕೊಂಡವರು ಅಂದರೆ ಭೂ ಸಂತ್ರಸ್ತರು ಅಂತಲೇ ಹೇಳ್ಬೋದು. ನಾವು ಭೂ ಮಾಲೀಕರು ಈಗ ಭೂ ಸಂತ್ರಸ್ತರಾಗಿದ್ದೇವೆ. ನಾವು ನಮ್ಮ ಸ್ಥಳವನ್ನು ಜಾಗ ಬಿಟ್ಟುಕೊಡಬೇಕು ಅಂತ ಹೇಳಿದರೆ ನಮಗೆ ಸರಿಯಾದ ಕಾಂಪನ್ಸೇಷನ್ ಕೊಡಬೇಕು. ಆ ಕಾಂಪನ್ಸೇಷನ್ ಕೊಡಲಿಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡುತ್ತದೆ. ಪದವಿನಲ್ಲಿ ಸ್ಕ್ವೇರ್ ಮೀಟರಿಗೆ 23,000 ರೇಟ್ ಉಂಟು. ನ್ಯಾಷನಲ್ ಹೈವೇ ಸೈಡಲ್ಲಿರುವ ಜಾಗಕ್ಕೆ 23,000. ಕೃಷಿಯೇತರ ಭೂಮಿಗೆ 23 ಪದವಿನಲ್ಲಿ ಕೃಷಿಯೇತರ ಮಾತ್ರ ಇರುವಂಥದ್ದು, ಕೃಷಿ ಎಂಬುದಿಲ್ಲ. 23,000 ಚದರ ಮೀಟರ್ಗೆ ಕಾಂಪನ್ಸೇಷನ್ ಉಂಟು. ಆದರೆ ಇವರು ಅವಾರ್ಡ್ ಮಾಡಿ ಕಳಿಸಿ ಅಂದರೆ ಫೈನಲ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇರೋದು 1,800 ರೂಪಾಯಿಗೆ. ಆ 1,800 ರೂಪಾಯಲ್ಲಿ 23,000 ರೂಪಾಯಲ್ಲಿ ನಾನು ಹೇಳುವಂಥದ್ದು ನಮಗೆ ಸರಿಯಾದ ಕಾಂಪನ್ಸೇಷನ್ನು ಸಿಕ್ಕಲಿಲ್ಲ ಅಂತೇಳಿ ಆದರೆ ನಮ್ಮ ಜನರಿಗೆ ಸಿಕ್ಕಲಿಲ್ಲ ಅಂತೇಳಿ ಆದರೆ ನಾವು ಜನರು ಎಲ್ಲಿಗೆ ಹೋಗಬೇಕು, ಅವರು ಭೂಮಿ ಕಳ್ಕೊಂಡವರು ಎಲ್ಲಿಗೆ ಹೋಗಬೇಕು? ಅಟ್ಲೀಸ್ಟ್ ಗೌರ್ಮೆಂಟ್ ಎಂಥದ್ದು ಈ ಕೈಗಾರಿಕೆಗಳಿಗೆಲ್ಲ ಭೂಮಿ ಸ್ವಾಧೀನ ಮಾಡುವಾಗ ಒಂದು ಪ್ರೊಸೀಜರ್ ಉಂಟು. ಭೂಮಿ ಸ್ವಾಧೀನ ಮಾಡಿ ಅವರಿಗೆ ಕಾಂಪನ್ಸೇಷನ್ ಕೊಡ್ತಾರೆ. ಆ ಕಾಂಪನ್ಸೇಷನ್ನ ಮೇಲೆ ಅವರಿಗೆ ಸೈಟ್ಗಳನ್ನು ಅಲಾಟ್ ಮಾಡ್ತಾರೆ. ನ್ಯಾಷನಲ್ ಹೈವೇಗೆ ಮಾಡುವಾಗ ಅಂಥ ಯಾವ ಪ್ರೊಸೀಜರೂ ಇಲ್ಲ. ಮತ್ತು ಇನ್ನೊಂದೊಂದು ಹೇಳಿದರೆ ನ್ಯಾಷನಲ್ ಹೈವೇವರು ಇವತ್ತು ನಮ್ಮ ಕೈಯಿಂದ ಭೂ ಸ್ವಾಧೀನ ಕಮ್ಮಿಗೆ ಹಣಕ್ಕೆ ತಗೊಂಡ್ರು ಸಹ ನಾಳೆ ಅವರು ಅದನ್ನು ಕಮರ್ಷಿಯಲ್ ಆಗಿ ಯೂಸ್ ಮಾಡೋದು, ಟೋಲ್ ಹಾಕಿ ಟೋಲ್ ಕಲೆಕ್ಷನ್ ಮಾಡ್ತಾರೆ.
ವಿಶ್ವಕರ್ಮ ಜಾಗೃತ ದಳ ಕರ್ನಾಟಕದ ನಿಲೆಟಿ ಇಂಚಿಪ ಜಕಣಾಚಾರ್ಯ ನೆಂಪುದ ದಿನಾಚರಣೆ ಅಲಂಗಾರದ ಪಾಲ್ಕೆ ಇಂದಿರಾ ಸಭಾಭವನಡು ನಡೆಯುತ್ತದೆ. ಶಿಲ್ಪಿ ನಾರಾಯಣಾಚಾರ್ಯರು ಗುರುಕರ್ಮೆ ವಹಿಸಿದ್ದರು. ವಿಶ್ವಕರ್ಮ ಜಾಗೃತ ದಳ ಕರ್ನಾಟಕದ ನಿಲೆಟು ಇಂಚಿಪ ಜಕಣಾಚಾರ್ಯ ನೆಂಪುದ ದಿನನು ಅಲಂಗಾರದ ಪಾಲ್ಕೆ ಇಂದಿರಾ ಸಭಾಭವನಡು ಆಚರಣೆ ಮಾಡ್ತಾರೆ. ಶಿಲ್ಪಿ ನಾರಾಯಣಾಚಾರ್ಯರನ್ನ ಗುರುಕಾರ್ಮೆ ನಡತಿನ ಕಾರ್ಯಕ್ರಮಟು ರಾಮಸೇನ ದತ್ತಾಪಕ್ಯರು ಪ್ರಸಾದ್ ದತ್ತವರ ವಿಶ್ವಕರ್ಮ ಒಕ್ಕೂಟದ ಗುರುಕಾರ್ಯರು ಶಿಲ್ಪಿ ಕೃಷ್ಣ ಆಚಾರ್ಯ ಕೂಕೊಂದೂರು, ಬೆದ್ರಕಾಡು ಇಲಾಖೆದ ಎಸಿಎಫ್ ಸತೀಶ್ ಆಚಾರ್ಯ, ಶಾಸಕರು ಉಮಾನಾಥ ಕೋಟ್ಯಾನ್, ಮಾಜಿ ಮಂತ್ರಿ ಅಭಯಚಂದ್ರ ಜೈನ್, ವಿಶ್ವಕರ್ಮ ಜಾಗೃತ ದಳದ ಗುರುಕಾರ್ಯರು ಎಜೆ ಜಯಶಂಕರಾಚಾರ್ಯ, ಮರ್ಯಾದಿ ಸಲಹೆಗಾರರು ಎಜೆ ಯೋಗೀಶ್ ಆಚಾರ್ಯ ಪಾಲ್ಗೊಂಡಿರು. ದಿಕ್ಷುಚಿ ಉಪನ್ಯಾಸಕರಾದ ಗಣೇಶ್ ಕಲ್ಲಡ್ಕ ಇತ್ತರು. ಕಾರ್ಲ ಶಿಲ್ಪಗ್ರಾಮದ ಶಿಲ್ಪಿ ಸತೀಶ್ ಆಚಾರ್ಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ವಿದ್ವಾನ್ ಪ್ರವೀಣ್ ಶಿಕ್ಷಾ ಶಾಸ್ತ್ರಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಇತ್ತೆ ಕೂಡೂರ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಬೊಮ್ಮಾಯಿ ಸರ್ಕಾರ ಲಾಕ್ಡೌನ್ ಪನ್ಪುನ ಬ್ರಹ್ಮಾಸ್ತ್ರ ಗಳಿಸಿದ ಜನಪ್ರಿಯ ನಂಬಿಕೆ ಪೊಟ್ಟು ಆಪ್ನಂಚ ಮಲ್ತದಂಡು ಕುಳ್ಳಾಡು ಸಿಪಿಐಎಂ ಪಕ್ಷದ ಪ್ರತಿಭಟನೆ ಮುನಿರು ಕಾಟಿಪಳ್ಳ. ಬೆದರದ ಸ್ವರಾಜ್ಯ ಮೈದಾನ ನಡೆತೊಂದು ಪುನಃ ದೇಶದ 81ನೇ ವಿಶ್ವವಿದ್ಯಾನಿಲಯ ಮಟ್ಟದ ಅಥ್ಲೆಟಿಕ್ ಗೊಬ್ಬುದ ಕೂಟೋಡು ಕುಡ್ಲಾ ವಿಶ್ವವಿದ್ಯಾನಿಲಯದ ಸಾಧನೆ 3ನೇ ದಿನದ ಕೇರಡು ಆಜಿ ಹೊಸ ಕೂಟ ದಾಖಲೆ. ಸರ್ಕಾರದ ಸ್ಥಳೀಯ ಸಂಸ್ಥೆಗಳ ಕಾರ್ಯಕ್ರಮಗಳು ಜನಕ್ಲೆಗ್ ಮುಟ್ಟು ಜಿಂಡಲ ಸಂಘ ಸಂಸ್ಥೆಲು ಅಂಚಿನ ಕಾರ್ಯಕ್ರಮ ಮಲ್ಪನ ಪೆರ್ಮೆದ ಸಂಗತಿ ಕುಡ್ಲ ಚಿಲಿಂಬಿಗುಡ್ಡದ ಶ್ರೀ ರಾಮಾಂಜನೇಯ ಯುವಕ ಮಂಡಲದ ಧಾರ್ಮಿಕ ಲೀಸಡ್ ಮೇಯರ್ ಪ್ರೇಮಾನಂದ ಶೆಟ್ಟಿ. ಕುಡ್ಲ ಬಿದ್ರ ಕಾರ್ಲದ ರಾಜಮಾರ್ಗ ಅಭಿವೃದ್ಧಿಗೆ ಜಾಗೆ ಕಳೆವನ್ನಕ್ಲಿಗೆ ಜಿಲ್ಲೆದ ಸಂಸದರು ಪಂಡನಂಚ ಗೋಣಿಡು ತುಂಬೊಂದು ಪೋಪನಾಥ್ ಕಾಸು ಬುಡ್ಚಿ ನ್ಯಾಯವಾಯಿನ ಪರಿಹಾರ ಕೊರ್ಲೆ ಕುಡ್ಲಾಡು ಹೋರಾಟ ಸಮಿತಿ ಗುರುಕಾರ್ತಿ ಮರಿಯಮ್ಮ ಥೋಮಸ್. ಇಡಗಿನಿತ ನಮ್ಮ ಕುಡ್ಲಾತೋಡು ವಾರ್ತೆಲು ಮುಗಿಂಡು ನನ್ನ ಲಾತು ಸುದ್ದಿ ಬಕ್ಕ ಮನರಂಜನೆಗಾದ ತೂವೊಂದಿ ಪ್ಲೇ ನಮ್ಮ ಕುಡ್ಲ 24/7 ಸಾಂಗ್.